ನೀವು ಯಾವತ್ತಿದೆಯಲ್ಲ ಇಷ್ಟು ರುಚಿಯಾಗಿರುವಂತಹ ಗೋಧಿ ದೋಸೆನ ಮಾಡಿರಲಿಕ್ಕೆ ಚಾನ್ಸೇ ಇಲ್ಲ. ಈ ಥರ ಗೋಧಿ ದೋಸೆನ ಏನಾದರೂ ನೀವು ಮಾಡಿ ಕೊಟ್ರಿ ಅಂತಂದರೆ ಮತ್ತೆ ಮತ್ತೆ ಕೇಳಿ ಕೇಳಿ ತಿಂತಾರೆ. ಇನ್ನೊಂದೇನು ಅಂತಂದರೆ ಈ ದೋಸೆ ತಿನ್ನಲಿಕ್ಕಿದೆಯಲ್ವ, ನಿಮಗೆ ಚಟ್ನಿ ಆಗಲಿ, ಪಲ್ಯ ಆಗಲಿ, ಗ್ರೇವಿ ಆಗಲಿ ಏನೂ ಬೇಡ, ಅಷ್ಟು ರುಚಿಯಾಗಿರುತ್ತೆ. ರೆಸಿಪಿನ ಪೂರ್ತಿಯಾಗಿ ನೋಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ನೋಡಿ, ಈ ಮಸಾಲ ಗೋಧಿ ದೋಸೆ ಮಾಡಲಿಕ್ಕೆ ನಾನು 1 ಕಪ್ಪಷ್ಟು ಆಶೀರ್ವಾದವ್ರದ್ದು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ನೀವು ಮನೇಲಿ ಮಾಡಿದ ಗೋಧಿ ಹಿಟ್ಟದು ತಗೋಬೋದು, ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತಗೊಳ್ಳಿ. ನಾನೊಂದು ಇಬ್ಬರಿಗೆ ಮಾಡೋದು, ಅದಕ್ಕೆ ಜಸ್ಟ್ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಈಗ ನಾವು ಇದಕ್ಕೊಂದು ಮಸಾಲನ ಪ್ರಿಪೇರ್ ಮಾಡಬೇಕು. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊಳ್ಳಿ. ಎಣ್ಣೆ ಚೂರು ಕಾದ ನಂತರ 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕೊತಾ ಇದ್ದೇನೆ. 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೊತಾ ಇದ್ದೇನೆ. ಚೆನ್ನಾಗಿ ಇದು ಸಿಡಿಲಿ. ಜೀರಿಗೆ ಮತ್ತು ಇದು ಸಾಸಿವೆ ಒಂದು ಸ್ವಲ್ಪ ಸಿಡಿದ ನಂತರ ಇವಾಗ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಇದಕ್ಕೆ ನೋಡಿ ಒಂದೆರಡು ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಹಾಗೆ ಈ ಕರಿ ಲೀವ್ಸ್ ಇದೆಯಲ್ವ, ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಇವಾಗ ಈ ಈರುಳ್ಳಿನ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು, ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಇನ್ನೂ ಒಂದು ಸ್ವಲ್ಪ ಡೀಪ್ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ದೋಸೆಗೆ ರುಚಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಚಿಟಿಕೆ ಅರಶಿನ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾವು ಸಾಂಬಾರ್ ಪುಡಿಯನ್ನು ಹಾಕೋಬೇಕು. 1/4 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಗರಂ ಮಸಾಲ ಪುಡಿ ಅಥವಾ ಬಿರಿಯಾನಿ ಮಸಾಲ ಪುಡಿ ಯಾವುದಾದ್ರೂ ಆಗುತ್ತೆ. ಹಾಗೆಯೇ ಫ್ಲೇವರಿಗೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೊತಾ ಇದ್ದೇನೆ. ಈಗ ನೀಟಾಗಿ ಈ ಮಸಾಲಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಉರಿನ ಕಮ್ಮಿ ಇಟ್ಕೊಳ್ಳಿ. ಮಸಾಲ ಹಾಕುವಾಗ ಉರಿ ಜಾಸ್ತಿ ಬೇಡ. ಜಸ್ಟ್ 1 ನಿಮಿಷ ಕಮ್ಮಿ ಉರಿಯಲ್ಲಿ ಈ ಮಸಾಲದು ಹಸಿ ಫ್ಲೇವರ್ ಇರುತ್ತಲ್ವ, ಅದು ಹೋಗೋ ತನಕ ನಾವಿದನ್ನ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ನೋಡಿ, ಮಸಾಲ ಗೋಧಿ ದೋಸೆಗೆ ಒಂದು ಸೂಪರ್ ಆಗಿರುವಂತಹ ಮಸಾಲ ರೆಡಿಯಾಗಿದೆ. ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಈ ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೇನೆ. ಮಸಾಲ ಇದೆಯಲ್ವ, ಈ ಮಸಾಲ ಕೂಡ ಹಾಕೊತಾ ಇದ್ದೇನೆ. ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕೊತಾ ಇದ್ದೇನೆ. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊತಾ ಇದ್ದೇನೆ. ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಈ ಎಲ್ಲದನ್ನ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ. ಈಗ ಇದಕ್ಕೆ ನಾವು ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ತಾ ಬರಬೇಕು. ಒಮ್ಮೆಗೆ ಜಾಸ್ತಿ ನೀರು ಹಾಕೊಂಡು ಕಲಿಸ್ಕೊಳ್ಳೋದು ಬೇಡ. ಹಿಟ್ಟು ತುಂಬ ತೆಳ್ಳಗಾದರೆ ದೋಸೆ ಹಾಕಕ್ಕೆ ಬರಲ್ಲ. ಆದ್ದರಿಂದ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಬೇಕು. ನೋಡಿ, ಈ ಹದ ಬರಬೇಕು. ನೀವು ಒಂದು ವೇಳೆ ಸ್ವಲ್ಪ ತೆಳ್ಳಗಾಯಿತು ಅಂತಂದರೆ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ದೋಸೆ ಹಾಕಿದಾಗ ಗೊತ್ತಾಗುತ್ತೆ. ಒಂದು ದೋಸೆ ಹಾಕಿದಾಗ ಅದಾದ ನಂತರ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ಅಷ್ಟೇ. ಗೋಧಿ ಹಿಟ್ಟು ಸೇರಿಸ್ಕೊಂಡು, ಅಂದರೆ ಒಣ ಹಿಟ್ಟನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳಿ. ಹಿಟ್ಟು ಹದ ಆಗುತ್ತೆ. ಇವಾಗ ದೋಸೆನ ಹಾಕೊಳ್ಳೋಣ. ಈಗ ಸ್ಟವ್ ಮೇಲೆ ಒಂದು ತವ ಇಟ್ಟು ಮೀಡಿಯಮ್ ಉರಿ ಇಟ್ಕೊಂಡು ಅದನ್ನ ಚೆನ್ನಾಗಿ ಕಾಯಿಸ್ಕೋಬೇಕು. ಅದಾದ ನಂತರ ಸ್ವಲ್ಪ ಎಣ್ಣೆನ ಈ ಥರ ಸವರ್ಕೋಬೇಕು. ತವ ಕಾದ ನಂತರ ನಾವು ಈ ದೋಸೆ ಹಿಟ್ಟನ್ನು ಈ ಥರ ಹಾಕೋಬೇಕು. ಹಾಕೊಂಡು ಜಸ್ಟ್ ಲೈಟಾಗಿ ಚೂರು ಸ್ಪ್ರೆಡ್ ಮಾಡ್ಕೊಂಡು ಬಿಡೋಣ. ಅಂದರೆ ರೌಂಡ್ ಶೇಪ್ ಬರಬೇಕಲ್ಲ, ಅದಕ್ಕೋಸ್ಕರ. ಜಾಸ್ತಿ ಏನು ಬೇಡ, ಸಾಕಿಷ್ಟು. ಮುಚ್ಚಿಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಕೊಳ್ಳೋಣ. ಒಂದು ಸ್ವಲ್ಪ ಹೊತ್ತು ಕಾದ ನಂತರ ಮೇಲ್ಗಡೆಯಿಂದ ಮತ್ತೊಂದು ಚೂರು ಆಯಿಲನ್ನು ನಾವು ಸವರ್ಕೋಬೇಕು.
ಅದಾದ ನಂತರ ಇದನ್ನ ನಿಧಾನಕ್ಕೆ ಮಗುಚಿ ಹಾಕಬೇಕು. ರುಚಿಯಾಗಿರುವಂಥ ಗೋಧಿ ದೋಸೆ ರೆಡಿ ಆಗ್ತಿದೆ. ಇನ್ನೊಂದೇನು ಗೊತ್ತಾ, ಈ ದೋಸೆ ತಿನ್ನಲಿಕ್ಕೆ ನಿಮಗೆ ಚಟ್ನಿ ಅಥವಾ ಪಲ್ಯ, ಗ್ರೇವಿ ಯಾವುದು ಬೇಕಾಗಿಲ್ಲ, ಹಾಗೇ ತಿನ್ಬೋದು. ತುಂಬ ಅಂತಂದರೆ ತುಂಬಾ ರುಚಿ ಇರುತ್ತೆ, ತುಂಬಾ ಸುಲಭಕ್ಕೆ ಕೂಡ ಮಾಡಲಿಕ್ಕಾಗುತ್ತೆ ನಮಗೆ. ನೋಡಿ, ಚೆನ್ನಾಗಿ ಕಾಯಿಸ್ಕೊಳ್ಳಿ. ಅದಾದ ನಂತರ ನಾವಿದನ್ನ ತೆಗಿಬೋದು. ಬೇಕಾದರೆ ಇನ್ನೊಂದು ಸರಿ ಮಗುಚಿ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೋಡಿ, ಸೂಪರ್ ಆಗಿರುವಂಥ ದೋಸೆ ರೆಡಿ ಆಗಿದೆ. ಇಷ್ಟೇ ನೋಡಿ, ತುಂಬಾ ಸಿಂಪಲ್ ಈ ರೆಸಿಪಿ, ತುಂಬಾ ಸುಲಭ ರೆಸಿಪಿ. ಹಾಗೆ ಇನ್ನೊಂದು ಏನು ಅಂತಂದರೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನಾರ್ಮಲಾಗಿ ಯಾವಾಗಲೂ ಅದೇ ಪ್ಲೇನ್ ಗೋಧಿ ದೋಸೆ ತಿಂದು ಬೇಜಾರಾಗಿದ್ರೆ ಈ ಥರ ಮಾಡಿಕೊಟ್ರೆ ಖಂಡಿತ ಎಲ್ಲ ಇಷ್ಟಪಡ್ತಾರೆ, ತುಂಬಾ ಖುಷಿ ಪಡ್ತಾರೆ ಕೂಡ. ಮಕ್ಕಳಿಗೆ ನಾವು ಬಾಕ್ಸಿಗೆ ಸ್ನ್ಯಾಕ್ಸ್ ಎಲ್ಲ ಹಾಕಿ ಕೊಡಲಿಕ್ಕೆ ಏನು ಹಾಕೋದಪ್ಪ ಅಂತ ಟೆನ್ಷನ್ ಮಾಡ್ತಾ ಇರ್ತೀವಲ್ವ, ಆವಾಗ ಈ ಥರ ಒಂದ್ಸರಿ ಟ್ರೈ ಮಾಡಿ, ಖಂಡಿತ ಮಕ್ಕಳು ಕೂಡ ಖುಷಿಯಿಂದ ತಿಂತಾರೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.